ಹಾಯ್ ನಮಸ್ತೆ. ನಾವು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿದ್ವಿ. ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಮಂಗಳೂರಿಗೆ ಹೋಗ್ತಾ ಇದ್ದೀವಿ. ನಾವು ಇದ್ದಂಥ ಹೋಟೆಲ್ ಹತ್ರ ಕೊರಗಜ್ಜನ ದೇವಸ್ಥಾನನೂ ಇತ್ತು. ಹಾಗೆ ಅಲ್ಲಿನೂ ಹೋಗಿದ್ವಿ. ತುಂಬ ಖುಷಿ ಆಗ್ತಾ ಇದೆ. ನಾನು ಇದರ ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ವ್ಲಾಗಲ್ಲಿ. ನೀವು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವಾ? ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬೆಂಗಳೂರಿನಿಂದ ಸುಬ್ರಹ್ಮಣ್ಯಕ್ಕೆ ನಾವು ಗೊಂಬೆಗಳ ಊರಾದ ಚೆನ್ನರಾಯಪಟ್ಟಣ, ಹೊಳೆನರಸೀಪುರ, ಶನಿವಾರ ಸಂತೆ, ಬಿಸಿಲೆಘಾಟ್ ಈ ರೂಟಲ್ಲಿ ಬರಬೇಕಾದ್ರೆ ನಮಗೆ ನೇಚರ್ ವ್ಯೂ ತುಂಬ ಇಷ್ಟ ಆಯಿತು. ಹೊಳೆನರಸೀಪುರದಲ್ಲಿ ಸಿಕ್ಕಾಪಟ್ಟೆ ಕಬ್ಬಿನ ತೋಟಗಳಿದ್ದವು. ನಾವು ಸುಬ್ರಹ್ಮಣ್ಯ ತಲುಪಬೇಕಾದರೆ ರಾತ್ರಿ ಸರಿಸುಮಾರು 8 ಗಂಟೆ ಆಗಿತ್ತು. ದೇವಸ್ಥಾನದ ಹತ್ತಿರವೇ ಅನುಗ್ರಹ ವಸತಿ ಗೃಹದಲ್ಲಿ ಸ್ಟೇ ಆಗಿದ್ದೆವು. ಹಲೋ ಫ್ರೆಂಡ್ಸ್, ನಮಸ್ತೆ. ನಾವಿವತ್ತು ಕುಮಾರ ಪರ್ವತ ತಪ್ಪಲಿನಲ್ಲಿರುವ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದಿದ್ದೇವೆ. ಈ ದೇವಸ್ಥಾನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ. ಇಲ್ಲಿ ಸಹಸ್ರಾರು ಭಕ್ತಾದಿಗಳು ನಾಗದೋಷ ಪರಿಹಾರಕ್ಕೆ ಬರುತ್ತಾರೆ. ಬನ್ನಿ, ದೇವರ ದರ್ಶನ ಮಾಡ್ತಾರೆ. ನಾವು ಇವಾಗ ಆದಿ ಸುಬ್ರಹ್ಮಣ್ಯ ದೇವರ ದರ್ಶನ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ಅನೇಕ ರೀತಿಯ ದೋಷ ನಿವಾರಣೆಗಾಗಿ ಬೆಳ್ಳಿಯ ಹರಕೆಯನ್ನು ನೀಡುತ್ತಾರೆ. ದೃಷ್ಟಿ, ನರ, ಸಂತಾನ ಭಾಗ್ಯ, ಮದುವೆ, ಇತರ ಅನೇಕ ಸಮಸ್ಯೆಗಳಿಗೆ ಬೆಳ್ಳಿಯ ಹರಕೆಯನ್ನು ನೀಡುತ್ತಾರೆ. ಒಂದು ಪುಸ್ತಕ, ಒಂದು ಚರ್ಮ, ಒಂದು ಶರೀರ ಪುನ್ನಾನ, ಕೈಕಾರ, ಒಂದು ಪಲ್ಲಿ, ಕೆಬಿ, ತರೆ, ಪಾದ, ನಾಲೈ, ನೆಂಚಿನ ಮಂಡ ಇಲ್ಲಾಲು ಪಿಜಿನ ಪುರಾಕ್ಲಕ ಪಿಜಿನ ಬುಕ್ಕ ಎಲಿ ಪೆರುಗುಡೆ ಪೇನು ಒಂದು ಭೂಮಿ ಜಾಗೆ ಇಲ್ಲು ಒಂದು ಕೂಳಿದ ಒಂದು ಕುಚ್ಚೆ ನಾಯಿ ಒಂದು ಮದಿಮೆ ಒಂದಿತ್ತಲ್ಲ ಒಂದು ಕೊಣ್ಣಾಲು ಶರೀರ ಮಣ್ಣು ಒಂದು ಮಾತು ಗಿಡ ಒಂದು ಜೋಕ್ಲ ಒಂದಿತ್ತಲ್ಲ ಕೊಟ್ಟಿಲ್ಲ ಬಾಲೆ ಒಂದು ಮಾತು ಗಿಡನೆ ಒಂದು ಬುಳ್ಳಿತನು ಮುಂಚಿನಟ್ಟು ಬಂಗಾರ.
ಇವಾಗ ನಾವು ಆದಿ ಸುಬ್ರಹ್ಮಣ್ಯದ ಹತ್ತಿರನೇ ಇರುವ ಒಂದು ಪಾರ್ಕ್ ಅಲ್ಲಿ ಇದ್ದೀವಿ. ಪುಷ್ಪೋದ್ಯಾನ ಅಂತ ಇದರ ಹೆಸರು. ಬನ್ನಿ ನೋಡೋಣ. ನೋಡಿ, ನೀವು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬರುವಾಗ ಆದಷ್ಟು ಬೆಳಿಗ್ಗೆ ಬೇಗನೆ ಬನ್ನಿ. ಆವಾಗ ನಿಮಗೆ ರಶಲ್ಲಿ ಜಾಸ್ತಿ ನಿಲ್ಲೋಕ್ಕೆ ಸಿಗಲ್ಲ. ದೇವರ ದರ್ಶನ ತುಂಬ ಚೆನ್ನಾಗಿ ಆಗುತ್ತೆ. ನಾನು ತುಂಬ ಸಲ ಬಂದಿದ್ದೇನೆ, ಆದರೆ ಈ ಸಲ ಬೆಳಿಗ್ಗೆ ಬೇಗ ನಾವು ಇಲ್ಲಿ ಇರೋದ್ರಿಂದ ತುಂಬ ಚೆನ್ನಾಗಿ ದೇವರ ದರ್ಶನ ಆಯಿತು. ಅಲ್ಲಿ ಏನು, ಇವನಿಗೆ ಬೆಳಿಗ್ಗೆಯಿಂದ ಖಾಲಿ ಹೊಟ್ಟೆಯಲ್ಲಿದ್ದಾನೆ, ಹಸಿವಾಗ್ತಾ ಇದೆ ಅಂತ. ಏನಮ್ಮ ಹಂಚಿ ಚಾಯ್ಸ್ ಹಂಚಿ ಕೂಡ ತೂದು ಕೋಕ ಬಡಾತನೆ. لا بابا بالكم هيك بنقرا وين بنقرا شاطر يا جماعة تعالين. إيه ಏನಾಯ್ತು ಒಂದು ನಡುತ್ತೆ ತಿನ್ಬಿಡಿ. Mom. Risha. Oi. Risha. Risha. Right, go ahead. ದೇವರ ದರ್ಶನ ಎಲ್ಲ ತುಂಬಾ ಚೆನ್ನಾಗಿ ಆಯ್ತು.
ನಮ್ಮದು ಬೆಳಗಿನ ಉಪಹಾರ ಇನ್ನೂ ಆಗಿಲ್ಲ, ಅದಕ್ಕೆ ಇವಾಗ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ನಮ್ದು ದಸರಾದು ರಜೆ ಇವತ್ತು ಫಸ್ಟ್ ಇಲ್ಲಿಂದಲೇ ಸ್ಟಾರ್ಟ್ ಆಯಿತು. ಗ್ಯಾನ್ಗೆ ರಜೆ ಸಿಕ್ಕಿದೆ ದಸರಾಗೆ. ಹಾಗೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದು ಇವಾಗ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಗ್ಯಾನ್ನ ಹಾಲಿಡೇ. ಇರಾಗಂದ್ರೆ ಹೋಟೆಲ್ ಬೋರ್ಡ್ಗೆ ಅಂತ ಅಲ್ಲಿ ವಿಎನ್ ಬಾಬು ಅಲ್ಲಿ ಫಿಶ್ ತುಳಗೆ ಫಿಶ್ ಅನ್ನ ಫಿಶ್ ಗೊಬ್ಬುನು ಅಲ್ಲಿ ಅಲ್ಲಿ ಗ್ಯಾನ್ ಮಾತ ಫುಲ್ ಮಂತೇರು ಸೂಪಲ್ಲಿ ಅಮ್ಮ ಗ್ಯಾನಿಗೆ ಬೋಡೆ ಕೋಕೋನಟ್ ಬೋಡೆ ಚಟ್ನಿ ಬೋಡೆ ಇಲ್ಲದ ನೀರು ದೋಸೆ ಹಿಡಿದು ಬಾರಿ ಮಲ್ಲ ಉಂಡು ಮಸ್ತ್ ಮಲ್ಲ ಮಂತ್ ಸಾರ್ಬೇರು ಖಾರ ಇದೆಲ್ಲ ಬಕ್ಕ ಚಟ್ನಿ ಎಲ್ಲ ಕೊಡ್ತೇನೆ ಮಳೆ ನೀರು ದೋಸೆ ಟೇಸ್ಟ್ ಮಾಡ್ಬೋದು ಕೈಯಲ್ಲಿ ತಿನ್ಬಾರ್ದು. ಏನ್ ಬಾಬು ಬರ್ತಾರ ಸೀರಾ ಚಾ ಕಾಫಿ ಆಯ್ತು. ಇವಾಗ ರೂಮ್ ಹತ್ರ ಬಂದ್ವಿ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಮಂಗಳೂರಿಗೆ ಹೊರಟಿದ್ದೀವಿ. ಮಂಗಳೂರಿಗೆ ಹೋಗೋದಂದ್ರೆ ಒಂಥರ ಖುಷಿನೇ ಬೇರೆ. ನಮ್ಮೂರಿಗೆ ನಾವು ಹೋಗುವಾಗ ಅದರಲ್ಲಿ ಆಗುವ ಖುಷಿ ಹೇಳೋಕ್ಕಾಗಲ್ಲ. ಇದು ನಾವು ಸ್ಟೇ ಆಗಿರುವಂತಹ ಹೋಟೆಲ್ ಅನುಗ್ರಹ ವಸತಿ ಗೃಹ ಅಂತ. ಇಲ್ಲಿಂದ ದೇವಸ್ಥಾನಕ್ಕೆ 1-2 ನಿಮಿಷ ಅಷ್ಟೇ ವಾಕೇಬಲ್ ಡಿಸ್ಟೆನ್ಸಲ್ಲೇ ಇದೆ. ಮತ್ತೊಂದು ಖುಷಿಯ ವಿಚಾರ ಏನಂದರೆ, ನಾವು ನಮ್ಮ ರೂಮಿನ ಹತ್ರನೇ ಕೊರಗಜ್ಜ ಟೆಂಪಲ್ ಇದು ನೋಡಿದ್ವಿ, ಬೋರ್ಡ್ ನೋಡಿದ್ದೇವೆ. ಹಾಗೆ ಈಗ ಅಲ್ಲಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೇವೆ. ಇಲ್ಲಿಂದ ರೂಮ್ ವೇಕೇಟ್ ಮಾಡಿದ ತಕ್ಷಣ ಮೊದಲು ಕೊರಗಜ್ಜನ ದರ್ಶನ ಮಾಡಿಕೊಂಡು ಮಂಗಳೂರಿಗೆ ಮತ್ತೆ ಪ್ರಯಾಣ. ಶಾಲೆಗೆ ರಜೆ ಈಗ ದಸರಾ ಇದು ನಾವು ಸ್ಟೇ ಮಾಡಿರುವಂಥ ಹೋಟೆಲ್ ಹತ್ರನೇ ಇದೆ. ಇಷ್ಟು ಐಟಮ್ ತಗೊಂಡೆ ನೋಡಿ, ಪಿಸ್ತಾ, ಬಾದಾಮ್, ಕ್ಯಾಶು ಎಲ್ಲ ಇದೆ. ಇಷ್ಟು ಚಿಕ್ಕ ಪ್ಯಾಕೆಟಿಗೆ 100 ರುಪೀಸ್. ಮತ್ತು ಇದೊಂದು ತಗೊಂಡ್ವಿ, ಇದು ಭರತಾಂಜನ ಅಂತ ಇದರ ಹೆಸರು. ಇದು ಆಯಿಲ್ ಅಂತೆ. ಇದನ್ನು 1-2 ಡ್ರಾಪ್ಸ್ ಹತ್ತಿಗೆ ಹಾಕಿ ಹಲ್ಲಿಗೆ ಇಟ್ಟರೆ ಹಲ್ಲು ಬರಲ್ಲ. ಹಾಗೆಯೇ ತಲೆನೋವೆಲ್ಲ ಇದ್ದರೆ
ಸ್ವಲ್ಪ ಇದರ ಸ್ಮೆಲ್ ನೋಡಿದರೆ ತಲೆನೋವು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇದನ್ನು ಕೂಡ ನಾವು ತಗೊಂಡ್ವಿ. ನಾವು ಕೊರಗಜ್ಜನ ಸನ್ನಿಧಿಗೆ ಬಂದಿದ್ದೇವೆ. ನಾವು ಮಂಗಳೂರಿಗೆ ಹೋದಾಗ ಯಾವಾಗಲೂ ಕೊರಗಜ್ಜನ ದೇವಸ್ಥಾನಕ್ಕೆ ಹೋಗಿ ಮತ್ತು ವಾಪಸ್ ಬೆಂಗಳೂರಿಗೆ ಬರ್ತೀವಿ. ಇವಾಗ ತುಂಬ ಖುಷಿ ಆಯಿತು. ನಾವು ಸುಬ್ರಹ್ಮಣ್ಯದಲ್ಲಿ ಇವಾಗ ಇಲ್ಲಿ ಒಂದು ಕಿಲೋಮೀಟರ್ ಅಷ್ಟು ಇದೆ ಅನಿಸುತ್ತೆ ಸುಬ್ರಹ್ಮಣ್ಯ ದೇವಸ್ಥಾನದಿಂದ. ಇಲ್ಲಿಗೆ ಬಂದ್ವಿ ದೇವಸ್ಥಾನಕ್ಕೆ. ನಿನ್ನದೇ ನಂಗೆ ತಗೊಳ್ತೀಯಾ? ಇದು ನಂಗೆ ಕಾಲು ಶೇರ್ ಮಾಡುವ. ಎಂಗ್ಳು ಕುಡ್ಲ ಗೆತ್ತಿಯಾ ಯೋ ಮಂಗಳೂರು ನಮ್ಮ ಕುಡ್ಲ ಕೊಡಿಯಾಲ್ಗುತ್ತು ಮೈಕಾಲ್ ಮಂಗಳಾಪುರಂ ಓಡಿಕಲ್ಲಿಗೆ ಎಂಟ್ರಿ ಮಾಡಿ. ಗ್ಯಾನ್ ಯೋ ಮ್ಯಾನ್ ಗ್ಯಾನ್ಸ್ ಗ್ರ್ಯಾಂಡ್ ಮದರ್ ಹೌಸ್ ಕೋಡಿಕಲ್. ಇಲ್ಲೊಂದು ನವಿಲಿದೆ. ಕಾರ್ ಪಾರ್ಕ್ ಮಾಡಿದ ಕೂಡಲೇ ಮುಂದ್ಗಡೆ ನವಿಲು ನೋಡಿ ಹೇಗೆ ನವಿಲು.